ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಕೂಗಳತೆಯ ದೂರದಲ್ಲಿ ವಾಮಾಚಾರ ಅಂದ್ರೆ ಬ್ಲಾಕ್ ಮ್ಯಾಜಿಕ್. ರಸ್ತೆಯಲ್ಲಿ ಬಿದ್ದಿದೆ ಕೊಯ್ದ ಕೋಳಿ. ಹೌದು, ಅದು ಜೂನ್ 7ನೇ ತಾರೀಕು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದ ಬಳಿ ಇರುವ ರಸ್ತೆಯಲ್ಲಿ ವಾಮಾಚಾರ ವಸ್ತುಗಳು ಬಿದ್ದಿರುವ ಘಟನೆ ನಡೆದಿದೆ. ಸಿಎಂ ಡಿಕೆ ಶಿವಕುಮಾರ್ ಮನೆ ಹಿಂಭಾಗದ ರಸ್ತೆಯಲ್ಲಿ ಮಾಟ ಮಂತ್ರದ ಶಂಕೆ ವ್ಯಕ್ತವಾಗಿದ್ದು ಮಕ್ಕಳು ಹಾಗೂ ಸಾರ್ವಜನಿಕರಲ್ಲಿ ಹೆಚ್ಚಿನ ಆತಂಕ ಹೆಚ್ಚಿಸಿದೆ. ಸದಾಶಿವನಗರ ಜೆಬಿಎ ಮೈದಾನದ ಮುಂಭಾಗದಲ್ಲಿ ಘಟನೆ ನಡೆದಿದ್ದು ರಸ್ತೆ ಮಧ್ಯೆ ವೃತ್ತಾಕಾರ ಹಾಕಿ ಕೋಳಿ ಕೊಯ್ದು ನಿಂಬೆಹಣ್ಣು ತುಳಿಯಲಾಗಿದೆ. ಸಿಎಂ ನಿವಾಸದ ಬಳಿಯಲ್ಲಿಯೇ ಇಂತಹ ಒಂದು ಬ್ಲಾಕ್ ಮ್ಯಾಜಿಕ್ ನಡೆದಿದ್ದು ಈಗ ಹಲವಾರು ವಿಚಾರಗಳಿಗೆ ಆಸ್ಪದ ಮಾಡಿಕೊಟ್ಟ ಹಾಗಾಗಿದೆ. ಸಿಎಂ ನಿವಾಸದ ಹಿಂಬದಿಯಲ್ಲಿ ಈ ರೀತಿ ಬ್ಲಾಕ್ ಮ್ಯಾಜಿಕ್ ನಡೆದಿದ್ದು ಈಗ ಹಲವಾರು ವಿಷಯಗಳಿಗೆ ಊಹಾಪೋಹಗಳನ್ನು ಸೃಷ್ಟಿಸಲಾಗುತ್ತದೆ. ಇದನ್ನು ಕಂಡ ಜನರು ಆತಂಕಗೊಂಡಿದ್ದು ಆ ರಸ್ತೆಯಲ್ಲಿ ಓಡಾಡಕ್ಕೂ ಕೂಡ ಹೆದರುತ್ತಿದ್ದಾರೆ. ವೃತ್ತ ಬರದ ಸ್ಥಳದಲ್ಲೇ ಬಿದ್ದಿದೆ ನಾಟಿ ಕೋಳಿ. ಇನ್ನು ನಾಯಿಯೊಂದು ಕೋಳಿ ತಲೆಯನ್ನ ಎತ್ತಿಕೊಂಡು ಹೋಗಿದ್ದು ಕೂಡ ಇಲ್ಲಿ ಗೊತ್ತಾಗುತ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಹಿಂಭಾಗದಲ್ಲಿ ವಾಮಾಚಾರ ನಡೆದಿದ್ದು ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ. ಬಳಿಕ ಪೊಲೀಸರು ವಾಮಾಚಾರ ಮಾಡಿದ್ದ ಕೋಳಿಯನ್ನ ಎತ್ತಿಕೊಂಡು ಬೇರೆ ಕಡೆ ಹೋಗಿ ಬಿಸಾಕಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಬ್ಬ ಮನುಷ್ಯ ಉತ್ತಂಗಕ್ಕೆ ಏರಿದಾಗ ಏನೆಲ್ಲ ನಡೆಯುತ್ತದೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ಈ ವಾಮಾಚಾರ ಅಂದರೇನು, ಈ ಬ್ಲಾಕ್ ಮ್ಯಾಜಿಕ್ ಅಂದರೇನು ಅನ್ನೋದನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಬೇಕು. ಜಗತ್ತಿನಲ್ಲಿ ಹೇಗೆ ಒಳ್ಳೆಯ ಧನಾತ್ಮಕ ಶಕ್ತಿಗಳಿದೆಯೋ ಹಾಗೆಯೇ ಕೆಟ್ಟ ಶಕ್ತಿಗಳು, ನಕಾರಾತ್ಮಕ ಶಕ್ತಿಗಳು ಇರುತ್ತವೆ ಅನ್ನೋದು ಸರ್ವೇ ಸಾಮಾನ್ಯ. ಅಲ್ಲದೆ ದುರ್ಬಲ ಮನಸ್ಸಿನವರು ಈ ನಕಾರಾತ್ಮಕ ಶಕ್ತಿಗಳಿಗೆ ಹೆಚ್ಚು ಸಿಲುಕುತ್ತಾರೆ ಎಂದು ಹೇಳಲಾಗುತ್ತಿದೆ. ಅದರಲ್ಲೂ ನೀವು ದುಷ್ಟ ಶಕ್ತಿಗಳ ಬಗ್ಗೆ, ಮಾಟ ಮಂತ್ರಗಳ ಬಗ್ಗೆ ಕೇಳಿರಬಹುದು. ಮಾಟ ಮಂತ್ರದಲ್ಲಿ ದುಷ್ಟ ಶಕ್ತಿಗಳನ್ನು ಆಹ್ವಾನ ಮಾಡಿ ತಮಗೆ ಬೇಕಾದ ಕೆಟ್ಟ ಕೆಲಸಗಳನ್ನ ಮಾಡಲಾಗುತ್ತದೆ. ಮಾಟ ಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಕ್ಕಾಗಿ ಅಲೌಕಿಕ ಶಕ್ತಿಗಳನ್ನು ಬಳಸುವುದಾಗಿದೆ. ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಯಾರನ್ನಾದರೂ ನಾಶಪಡಿಸಲು ದುರುದ್ದೇಶಪೂರಿತ ಆಚರಣೆಯನ್ನು ಇದರಲ್ಲಿ ಮಾಡಲಾಗುತ್ತದೆ. ಅಂದ ಹಾಗೆ ಮಾಟ ಮಂತ್ರ ಅನ್ನೋದು ಹೊಸದೇನಲ್ಲ. ಈ ಬ್ಲಾಕ್ ಮ್ಯಾಜಿಕ್ ಬರೀ ಭಾರತದಲ್ಲಿ ಅಲ್ಲ, ವಿಶ್ವಾದ್ಯಂತ ಪುರಾತನ ಕಾಲದಿಂದಲೂ ನಡೆದುಕೊಂಡ ಬಂದಂತಹ ಒಂದು ವಿಚಿತ್ರ ಪದ್ಧತಿಯಾಗಿದೆ. ಬಲಿ ಪಶುವಿನ ಕೂದಲು, ಬಟ್ಟೆ, ಫೋಟೋ ಅಥವಾ ನೇರವಾಗಿ ಕಣ್ಣುಗಳನ್ನು ನೋಡುವ ಮೂಲಕ ಮಾಟ ಮಂತ್ರ ಮಾಡಲಾಗುತ್ತದೆ. ಅದರಲ್ಲೂ ದುರ್ಬಲ ಮನಸ್ಸನ್ನು ಹೊಂದಿರುವವರು, ದುರ್ಬಲ ಜಾತಕವನ್ನು ಹೊಂದಿರುವವರು ಅಥವಾ ಜಾತಕದಲ್ಲಿ ದೋಷವುಳ್ಳ ವ್ಯಕ್ತಿಗಳು ತಮ್ಮ ಸುತ್ತಲೂ ದುರ್ಬಲ ಸೆಳೆತ ಹೊಂದಿರುವ ಕಾರಣ ಮಾಟ ಮಂತ್ರಕ್ಕೆ ಸುಲಭವಾಗಿ ಗುರಿಯಾಗುತ್ತಾರೆ. ವಾಮಾಚಾರ ಪ್ರಯೋಗ ಎಂಬ ಪದವೇ ದಿಗುಲು ಹುಟ್ಟಿಸುವಂಥದ್ದು. ಏಕೆಂದರೆ ಹೇಗೆ ವಾಮಾಚಾರ ಮಾಡಿದರೆ ಸಮಸ್ಯೆಗಳು ಹೇಗಾಗುತ್ತವೆ ಅಂದರೆ ಕೆನ್ನೆ ಮೇಲೆ ಪೆಟ್ಟು ಬಿದ್ದ ಅನುಭವ ಆಗುತ್ತದೆ. ಆದರೆ ಹೊಡೆದವರು ಯಾರು ಎಂಬುದು ಕಣ್ಣಿಗೆ ಕಾಣುವುದೇ ಇಲ್ಲ. ಎದುರು ನಿಂತು ಬಡಿದಾಡುವ ಶತ್ರುಗಳಾದರೆ ಹೇಗೋ ಎದುರಿಸಬಹುದು, ಆದರೆ ಕಣ್ಣಿಗೆ ಕಾಣದ ಸಮಸ್ಯೆ ಎದುರಿಸುವುದು ಹೇಗೆ? ಅಂತಹ ಶತ್ರುಗಳನ್ನು ಎದುರಿಸುವುದು ಹೇಗೆ? ದುಷ್ಟಶಕ್ತಿ ಪ್ರಯೋಗ, ವಾಮಾಚಾರ ಪ್ರಯೋಗ ಇವನ್ನೆಲ್ಲವನ್ನು ನಂಬದವರು ಹೆಚ್ಚು. ಆದರೆ ಕೆಲವೊಂದು ಸಲ ಜ್ಯೋತಿಷ್ಯದಲ್ಲೂ ಕೂಡ ಸಮಸ್ಯೆ ಏನು ಎಂಬುದನ್ನು ಪತ್ತೆ ಹಚ್ಚಲು ಕೂಡ ಆಗುವುದಿಲ್ಲ. ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕೆಂದರೆ ಜಾತಕದಲ್ಲಿ ಯಾವುದೇ ಗ್ರಹದೋಷ, ಗ್ರಹವಾಸ್ತು ಇಲ್ಲದಿದ್ದರೂ ಕೂಡ ತೊಂದರೆ ಆಗುತ್ತಿದೆ ಅಂದರೆ ಅದಕ್ಕೆ ಕೃತ್ರಿಮ ಪ್ರಯೋಗ ಆಗಿರುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಬಹಳ ಜನಕ್ಕೆ ತಮ್ಮ ಮೇಲೆ ಪ್ರಯೋಗ ಆಗಿದೆ ಎಂದು ಅನುಮಾನ ಮಾಡಿದರೂ ಹೇಳಿಕೊಳ್ಳಲು ಅದೆಂಥದೋ ನಾಚಿಕೆ ಅಥವಾ ಸಂಕೋಚ ಇರುತ್ತದೆ. ಆದ್ದರಿಂದ ಈ ವಿಡಿಯೋ ನಿಮ್ಮ ಮೇಲೆ ಬ್ಲಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ನಡೆದಿದೆ ಎನ್ನು ಗೊತ್ತಾಗುವುದನ್ನ ಕೆಲವು ಲಕ್ಷಣಗಳಿಂದ ನಾವು ತಿಳಿದುಕೊಳ್ಳಬಹುದು. ಇರಲಿ, ಮೊದಲಿಗೆ ವಾಮಾಚಾರ ಪ್ರಯೋಗ ಆಗಿರಬಹುದಾದ ಲಕ್ಷಣಗಳನ್ನ ಇಲ್ಲಿ ತಿಳಿದುಕೊಳ್ಳೋಣ. ಮುಖದಲ್ಲಿ ವಿಕಾರತೆ. ವಾಮಾಚಾರ ಪ್ರಯೋಗ ಆಗಿದೆ ಅಂದರೆ ದೈಹಿಕ ಬದಲಾವಣೆಗಳು ಮೊದಲ ಹಂತದಲ್ಲಿಯೇ ಗೋಚರವಾಗುತ್ತದೆ. ವಿಪರೀತ ಕೂದಲು ಉದುರುತ್ತವೆ, ಮುಖದಲ್ಲೊಂದು ವಿಕಾರತೆ ಕಾಣುತ್ತದೆ. ನಿತ್ಯವೂ ಗಮನಿಸಿದವರಿಗೆ ಈ ಬದಲಾವಣೆ ಕಾಣುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಕೆಲವು ದಿನಗಳಿಂದ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಆಗ ಒಬ್ಬ ವ್ಯಕ್ತಿಯ ಜೀವಕಳೆ ಹೇಗೆ ಕಳೆದು ಹೋಗಿರುತ್ತದೆ ಅನ್ನೋದು ಗೊತ್ತಾಗುತ್ತದೆ. ಊಟದಲ್ಲಿ ಕೂದಲು. ಊಟದಲ್ಲಿ ಪದೇ ಪದೇ ಕೂದಲು ಸಿಗುತ್ತದೆ. ಯಾವ ಪರಿ ಅಂದರೆ ಖಂಡಿತ ಅನುಮಾನ ಮೂಡುವ ಮಟ್ಟಿಗೆ ಇರುತ್ತದೆ. ಆಹಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಕೂದಲು ಸಿಗುವುದು ಬೇರೆ. ಆದರೆ ವಾಮಾಚಾರ ಪ್ರಯೋಗ ಆಗಿದ್ದರೆ ಅದರ ಪರಿಣಾಮವೇ ಬೇರೆ. ಮನೆಯಲ್ಲಿ ಬಳಕೆಯಾಗುವಂತಹ ಸ್ಥಳಗಳಲ್ಲಿ ಪೊಟ್ಟಣ ಕಟ್ಟಿರುವಂತೆ ಕುಂಕುಮ, ಅರಿಶಿಣ, ನಿಂಬೆಹಣ್ಣು
ಮಣ್ಣು, ಗೊಂಬೆ, ಭಸ್ಮ, ದಾರ ಸುತ್ತಿಟ್ಟ ಮಡಿಕೆ, ಸೂಜಿ ಚುಚ್ಚಿದ ವಸ್ತು, ಮೊಟ್ಟೆ, ಮೆಣಸಿನಕಾಯಿ ಪದೇ ಪದೇ ಸಿಕ್ಕರೆ ಖಂಡಿತ ಈ ಬಗ್ಗೆ ಒಂದು ಅನುಮಾನ ಮೂಡಬೇಕು. ಯಾಕಂದ್ರೆ ಇವೆಲ್ಲ ವಸ್ತುಗಳು ಕೃತ್ರಿಮ ಪ್ರಯೋಗದ ಮುನ್ಸೂಚನೆಗಳು. ಅರಿವಿಗೆ ಬರದಂತೆ ವಿಪರೀತ ಸಿಟ್ಟು ಬರುತ್ತದೆ. ಕಾರಣ ಇಲ್ಲದೆ ಸ್ನೇಹಿತರ ಜೊತೆ, ಮನೆಯವರ ಜೊತೆ ಹೊಡೆದಾಡುವಂತಹ ಪರಿಸ್ಥಿತಿ ಬರುತ್ತದೆ. ಕುಟುಂಬದವರೇ ವಿನಾಕಾರಣ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಇವೆಲ್ಲವೂ ಅನುಮಾನಾಸ್ಪದ ಹುಟ್ಟುವ ಮಟ್ಟಿಗೆ ಅಂದರೆ ನೀವು ಎಚ್ಚೆತ್ತುಕೊಳ್ಳಬೇಕು. ವ್ಯಾಪಾರವೋ ವ್ಯವಹಾರವೋ ದಿಢೀರಾಗಿ ಮೇಲಿಂದ ಮೇಲೆ ನಷ್ಟ ಕಾಣತೊಡಗಿದರೆ, ಕೈಗೂಡಬೇಕಾದ ವ್ಯವಹಾರಗಳೆಲ್ಲವೂ ಕಾರಣ ಇಲ್ಲದೆ ಕೈ ಕಚ್ಚಿದರೆ, ಗುರುತಿಸಲು ಸಾಧ್ಯವೇ ಆಗದಂತಹ ಸಮಸ್ಯೆ ಸೃಷ್ಟಿಯಾಗಿ ಜಾತಕದಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ಖಾತ್ರಿಯಾಗಿತ್ತು ಅಂದರೆ ಕೃತ್ರಿಮ ಪ್ರಯೋಗ ನಿಮ್ಮ ಮೇಲೆ ನಡೆದಿದೆ ಎಂದರ್ಥ. ತೀರಾ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ, ಅದರಲ್ಲೂ ಯಾರೋ ಎದೆಯ ಮೇಲೆ ಕತ್ತು ಹಿಸುಕಿದಂತ ಅನುಭವ ಆಗುತ್ತಿದ್ದರೆ, ಅಂದ್ರೆ ಪದೇ ಪದೇ ಈ ರೀತಿ ಕೆಟ್ಟ ಕನಸುಗಳು ಬೀಳುವಾಗ ಎಚ್ಚರ ಆಗಲೇಬೇಕು. ಕೆಲವರಿಗೆ ಈ ಅನುಭವ ಬಹಳ ಬೇಗ ಆಗುತ್ತದೆ, ಇನ್ನು ಕೆಲವರಿಗೆ ಆಗೋದೇ ಇಲ್ಲ. ಕೆಲವರು ಹೇಳುತ್ತಾರೆ, ನಮಗೆ ಶತ್ರುಗಳೇ ಇಲ್ಲ, ನಮಗೆ ಯಾರೋ ಮಾಟ ಮಂತ್ರ ಮಾಡಿಸ್ತಾರೆ ಎಂದು ವಾದ ಮಾಡುತ್ತಾರೆ. ವಾಮಾಚಾರವನ್ನ ಯಾರಿಗೋ ಮಾಡಿದ್ದು ಅದನ್ನು ನಾವು ದಾಟಿದೆವೋ ಅಥವಾ ಸಂಪರ್ಕಕ್ಕೆ ಬಂದೆವು ಅಂದ್ರೆ ಅದರ ಫಲಿತಾಂಶ ನೀವು ಕೂಡ ಅನುಭವಿಸಬೇಕಾಗುತ್ತದೆ. ವಾಮಾಚಾರ ಪ್ರಯೋಗಕ್ಕೆ ಪರಿಹಾರ ಏನು ಅಂದ್ರೆ, ಇದು ಪ್ರಶ್ನೆಶಾಸ್ತ್ರ, ಕವಡೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರದ ಮೂಲಕ ಕೃತಿಕ ಪ್ರಯೋಗ ಆಗಿದೆ ಎಂಬುದನ್ನ ನೀವು ತಿಳಿದುಕೊಳ್ಳಬಹುದು. ಆ ನಂತರ ಅದು ಯಾವ ಪರಿಣಾಮದ್ದು ಎಂದು ತಿಳಿದುಕೊಂಡು ಚಂಡಿಕಾ ಪಾರಾಯಣ, ದೀಪ ನಮಸ್ಕಾರ, ಕೇರಳೀಯ ತಂತ್ರ ಹೋಮದ ಮೂಲಕ ಆಕರ್ಷಣ, ಉಚ್ಚಾಟನ, ಸುದರ್ಶನ ಹೋಮ, ಅಘೋರನ ಆರಾಧನೆ, ಹೀಗೆ ನಾನಾ ಬಗೆಯ ಪರಿಹಾರ ನೀವು ಮಾಡಿಕೊಳ್ಳಬಹುದು. ಶಾಶ್ವತ ಪರಿಹಾರಕ್ಕಾಗಿ ಕೆಲವೊಮ್ಮೆ ರಕ್ಷಾ ಹೋಮಗಳನ್ನು ಕೂಡ ಮಾಡಬೇಕಾಗುತ್ತದೆ. ಖ್ಯಾತ ಜ್ಯೋತಿಷಿ ಬೇಜಾನ್ ದಾರುವಾಲಾ ಅವರ ಪುತ್ರ ಜ್ಯೋತಿಷಿ ಚಿರಾಗ್ ದಾರುವಾಲಾ ಪ್ರಕಾರ, ಮೇಲಿನ ಯಾವುದೇ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದರೆ ನೀವು ಮಾಟ ಮಂತ್ರಕ್ಕೆ ಒಳಗಾಗಿರುವ ಸಾಧ್ಯತೆ ಇದೆ ಎಂದು ಅರ್ಥ. ಆದ್ದರಿಂದ ನಿಮ್ಮನ್ನು, ನಿಮ್ಮ ಪ್ರೀತಿ ಪಾತ್ರರನ್ನು ಮತ್ತು ನಿಮ್ಮ ಕುಟುಂಬವರನ್ನು ಮಾಟ ಮಂತ್ರದಿಂದ ರಕ್ಷಿಸಲು ಚಿರಾಗ್ ದಾರುವಾಲಾ ಕೆಲವು ಪರಿಹಾರಗಳನ್ನು ಸೂಚಿಸುತ್ತಾರೆ. ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ 7 ಗಂಟುಗಳನ್ನು ಕಟ್ಟಿಕೊಳ್ಳಿ. 7 ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ 7 ಬಾರಿ ತಿರುಗಿಸಿ ಮತ್ತು ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿದ ನಂತರ ಬಟ್ಟೆಯನ್ನ ಸುಟ್ಟು ಬಿಡಿ. ನಿಮ್ಮ ಬಲಕಾಲಿಗೆ ಆ ಕಪ್ಪು ದಾರವನ್ನ ಧರಿಸಿ. ನೀವು ಯಾವುದಾದರೂ ನಕಾರಾತ್ಮಕತೆಗೆ ಆಕರ್ಷಣೆ ಆಗಿದ್ದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನ ಹಚ್ಚಬೇಕು. ಕಪ್ಪು ಸಾಸಿವೆ, ತುಳಸಿ ಎಲೆಗಳು, ಪುದೀನ ಎಲೆಗಳು, ನಿಂಬೆಯ ಸಿಪ್ಪೆ, ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ಎಲೆಯನ್ನ ತೆಗೆದುಕೊಂಡು 7 ನಿಮಿಷ ಕಾಲ ನೀರಿನಲ್ಲಿ ಕುದಿಸಿ ಮತ್ತು 7 ಭಾಗಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಭಾಗವನ್ನ ನಿಮ್ಮ ದೇಹದ ಮೇಲೆ ಸುರಿದುಕೊಳ್ಳಿ. ಇದೇ ರೀತಿ ಸತತ 7 ದಿನ ಮಾಡಿ ಎಂದು ಅವರು ಹೇಳುತ್ತಾರೆ. ಋಣಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಭೈರವ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಇರಿಸಿಕೊಳ್ಳಿ. ಮಾನಸಿಕವಾಗಿ ಹೆಚ್ಚು ನಕಾರಾತ್ಮಕ ಆಲೋಚನೆಗಳು ಬರುತ್ತಿದ್ದರೆ ಈ ಎಲ್ಲ ಕಾರ್ಯಗಳನ್ನ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನಿಮ್ಮ ಮೇಲೆ ಮೂಡಿರುವಂತಹ ಈ ಮಾಟ ಮಂತ್ರ ಕೂಡ ದೂರವಾಗಿ ನಿಮಗೆ ಪರಿಹಾರ ಸಿಗುತ್ತದೆ ಎಂದು ಅವರು ಹೇಳಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ವಾಮಾಚಾರ ಎಂದರೆ ಏನು? ವಾಮಾಚಾರಕ್ಕೆ ಪರಿಹಾರಗಳನ್ನು ಕೂಡ ನೀವು ಈ ಮೂಲಕ ಪಡೆದುಕೊಂಡಿದ್ದೀರಾ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.